ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೌರಶಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ರೋಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಂಗಳೂರು. ನಮ್ಮ ಸೌರಶಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಗೆಸ್ಟ್ ಚಂದ್ರಿಕಾ ಮಲ್ಲಿ ಅವರಿದ್ದಾರೆ. ಅವ್ರು ಏನು ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ನೀವು ಸ್ವಲ್ಪ ಸುಮಾರು ಟೈಮ್ ಆದ ನಂತರ ವಾಪಸ್ ನಮ್ಮ ಸೂರುಚಿ ಅಡುಗೆ ಮನೆಗೆ ಬಂದಿದ್ದೀರಾ. ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು ಗಡಿಬಿಡಿ ಜೀವನಕ್ಕೆ ಒಂದು ಬೇಕಾಗಿರುವಂಥದ್ದೊಂದು ರೈಸ್ ಐಟಮ್ ಮಾಡ್ತಾ ಇದ್ದೇನೆ. ಓಕೆ, ಅಂದರೆ ಏನು ಫ್ರೈಡ್ ರೈಸ್ ಆ ಥರದ? ಅಲ್ಲ, ಅದು ಟೊಮೆಟೊ ರೈಸ್. ಅಂದರೆ ಅದು ಗಡಿಬಿಡಿ ಜೀವನಕ್ಕೆ ಬೇಕಾಗುವಂಥದ್ದು? ಹೌದು, ಗಡಿಬಿಡಿಯಲ್ಲಿ ಅಂದರೆ ಒಂದು ವೇಳೆ ಹೇಳುವಾಗ ಲೇಟ್ ಆಯಿತು, ಇಲ್ಲ ಯಾರಾದರೂ ಗೆಸ್ಟ್ ಬಂದರು ಇಮ್ಮಿಡಿಯೇಟ್ ಆಗಿ, ಇಲ್ಲ ನಾವು ಎಲ್ಲಿಯಾದರೂ ಹೊರಗಡೆ ಹೋದ್ವಿ, ವಾಪಸ್ ಬರಬೇಕಾದ್ರೆ ಹಸಿವೆ ಆಯಿತು, ಪುನಃ ಹೋಟೆಲಿಗೆ ಹೋಗೋದು ಬೇಡ, ಹಾಗೆ ಅಂತ ಆಗುವಾಗ ಒಂದು 5 ನಿಮಿಷದೊಳಗೆ ಮಾಡುವಂಥ ಗಡಿಬಿಡಿಯಲ್ಲಿ ಮಾಡುವಂಥ ಒಂದು ಟೊಮೆಟೊ ರೈಸ್ ಅಲ್ಲ, ಗಡಿಬಿಡಿ ಲೈಫಲ್ಲಿ ಅಗತ್ಯವಾಗಿರುವಂಥ. ಓಕೆ, ಇನ್ನೊಂದು ಈಗ ಮಳೆಗಾಲದ ಸ್ಪೆಷಲ್ ಇದು ಚಗಟೆ ಸೊಪ್ಪಿನದ್ದು ಚಟ್ನಿ ಮಾಡ್ತಾರೆ. ಓಕೆ, ಅದು ರೈಸಿಗೆ ಕಾಂಬಿನೇಷನ್ ಅಲ್ಲ, ಅದು ಸಪರೇಟ್ ಅಲ್ಲ. ಓಕೆ, ಒಂದು ಚಗಟೆ ಸೊಪ್ಪಿನ ಚಟ್ನಿ, ಇನ್ನೊಂದು ಟೊಮೆಟೊ ರೈಸ್. ಓಕೆ, ಎರಡೊಂದು ಮಾಡಿ ಅಡುಗೆ ರೂಮ್ಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯಿತು. ಈಗ ಸ್ಪೆಷಲ್ ಆಗಿ ಫಸ್ಟಿಗೆ ಯಾವ್ದು ಮಾಡ್ತೀವಿ? ರೈಸ್, ಟೊಮೆಟೊ ರೈಸ್ ಅಲ್ಲ? ಓಕೆ, ಸ್ಟಾರ್ಟ್ ಮಾಡೋಲ್ಲ. ಹಾಗಾದ್ರೆ ಏನು ಬೇಕು ಫಸ್ಟಿಗೆ? ಕುಕ್ಕರ್ ಬೇಕು. ಫಸ್ಟಿಗೆ ಕುಕ್ಕರ್ ಬೇಕಲ್ಲ, ಅಂದರೆ ಈಗ ರೈಸ್ ಬೇಯಿಸ್ಕೊಡೋದಾ? ಹೌದು. ಓಕೆ, ಅಂದರೆ ಫಟಾಫಟ್ ಆಗಬೇಕದು, ರಫ ಆಗಬೇಕು. ನಾನು ಕೂಡ ಅಷ್ಟೇ ರಫ ಮಾಡಬೇಕಲ್ಲ. ಹಾಗಾದರೆ ನಾನೀಗ ಮೊದಲು ಸ್ವಲ್ಪ ತುಪ್ಪ ಹಾಕಿಕೊಂಡು ಅದರಲ್ಲಿ ನಾನು ಸ್ವಲ್ಪ ಅದು ಗೋಡಂಬಿ ಸ್ವಲ್ಪ ಹುರ್ಕೊಳ್ತೇನೆ. ಓಕೆ, ಫಸ್ಟಿಗೆ ತುಪ್ಪದಲ್ಲಿ ಗೋಡಂಬಿ ಹುರ್ಕೊಳ್ಬೇಕು. ಹೌದು, ಅದು ಅಂದರೆ ಸ್ವಲ್ಪ ಅಲಂಕಾರಕ್ಕೆ ಸ್ವಲ್ಪ. ಅಂದರೆ ಇದು ನಮ್ದೆಲ್ಲ ರೆಡಿ ಆದ ನಂತರ ಆಮೇಲೆ ಹಾಕಬೇಕು. ಹೌದು, ಇನ್ನೊಂದು ಪುನಃ ಪಾತ್ರೆ ತೆಗಿಬೇಕು. ಓಕೆ, ಸ್ವಲ್ಪ ಗೋಲ್ಡನ್ ಆದರೆ ಸಾಕು. ಓಕೆ, ಗೋಡಂಬಿ ಗೋಲ್ಡನ್ ಆಗಬೇಕಲ್ಲ? ಹೌದು. ಓಕೆ, ಸಾಕಾಗುತ್ತಾ? ಈಗ ಅದನ್ನು ಸಪ್ರೇಟ್ ಮಾಡ್ಕೋಬೇಕಾ? ಅದರಲ್ಲಿ ಹಾಕ್ತೇನೆ. ಓಕೆ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಹಾಂ, ಸಾಕು. ಈಗ ಇದಕ್ಕೆ ಜೀರಿಗೆ ಅಲ್ಲ, ಇದು ಸೋಂಪು ಕಾಳು. ಓಕೆ, ಅಂದರೆ ಜೀರಿಗೆ ಬದಲು ಹಾಕೋದಾ ಅಥವಾ ಹೀಗೆ ಪರಿಮಳಕ್ಕೆ? ಇದರದ್ದೇ ಫ್ಲೇವರ್ ಅಲ್ಲ? ಓಕೆ, ಮತ್ತು ಇದು ಕರಿಬೇವು, ಓಕೆ, ಮತ್ತು ಇದು ಟೊಮೆಟೊ. ನನಗೆ ಬೇಕಾಗಿರೋದೇ ಟೊಮೆಟೊ. ಹಾಂ, ಚೆನ್ನಾಗಿ ಕೊಂಡಿರುವಂಥ 2 ಟೊಮೆಟೊ ಹಾಕೊಂಡಿದ್ದೀರ. ಹೌದು. ಮತ್ತು ನಾನು ಇದಕ್ಕೆ ಸ್ವಲ್ಪ ಅರಿಶಿನ. ಓಕೆ, ಕಲರಿಗೆ ಅಥವಾ ಹೇಗೆ? ಹೌದು, ರುಚಿಗೆ ಸಹ ಸ್ವಲ್ಪ ಖಾರದ ಪುಡಿ ಇಲ್ಲದಿದ್ದರೆ ನೀವು ಸಾಂಬಾರು ಪುಡಿ ಮತ್ತು ಇದು ಗರಂ ಮಸಾಲ ಪೌಡರ್ ಹಾಕಿದ್ರೆ ಸಾಕ್ತದೆ. ಹೌದು, ಇದು ಗರಂ ಮಸಾಲ. ಸಾಂಬಾರು ಪುಡಿ ರೈಸ್ ಇದಕ್ಕೆ ಒಳ್ಳೆಯದಾಗುತ್ತಾ? ಆಗ್ತದೆ. ಇಲ್ಲ ಅಂದರೆ ನಿಮ್ಮ ಹತ್ರ ಬಿಸಿಬೇಳೆ ಬಾತ್ ಪೌಡರ್ ಇದ್ದರೆ ಅದನ್ನು ಸಹ ಹಾಕ್ಬೋದು.
ಇಲ್ಲ ನಿಮ್ಮ ಹತ್ರ ಇದು ಏನು ನೆಕ್ಸ್ಟ್ ಮಸಾಲೆ ಅಲ್ಲ ಇದು ಪುಲಾವ್ ಮಸಾಲ ಎಲ್ಲ ಬರ್ತದಲ್ಲ ಅದು ಬಿರಿಯಾನಿ ಮಸಾಲ ಯಾವುದಾದ್ರೂ ಒಂದು ಮಸಾಲ ಹಾಕಿದ್ರು ಸಹ ನಿಮಗೆ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದು ಅದೇ ಹಾಕಬೇಕು, ಅದೇ ಮಸಾಲೆ ಹಾಕಬೇಕು ಅಂದರೆ ನಾವು ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಲಿಕ್ಕೆ ಆಗಬೇಕು. ಹಾಗೆ ಯಾವುದು ಮಸಾಲೆ ಉಂಟು ಹೌದು, ಯಾವುದು ರೆಡಿ ಇದೆ ಅದರಲ್ಲಿ. ಈಗ ನೋಡಿ ಇದರಲ್ಲಿ ಏನು ಕಟ್ಟಿಂಗ್ ನಮಗೆ ಜಾಸ್ತಿ ಕೆಲಸ ಏನಿಲ್ಲ, ಒಂದು ಟೊಮೆಟೊ ಒಂದು ಕಟ್ ಮಾಡಿದರೆ ಆಯಿತು, ಅಕ್ಕಿ ತೊಳೆದ್ರೆ ಆಯಿತು. ಈಗ ನಾನು ಅಕ್ಕಿ ಹಾಕ್ತಾ ಇದ್ದೇನೆ, ಅದು ಟೊಮೆಟೊ ಅಂದರೆ ಮೊದಲೇ ನಾವು ಪೌಡರ್ ಹಾಕಿದರೆ ಅದು ಒಂದೊಂದು ಸಲ ಸೀದು ಹೋಗ್ತದೆ. ಅದಕ್ಕೋಸ್ಕರ ಟೊಮೆಟೊ ಹಾಕಿದ ನಂತರ ಒಂದೊಂದಾಗಿ ಪೌಡರ್ ಹಾಕಿದೆ, ಅದು ಎಣ್ಣೆಯಲ್ಲಿ ಫ್ರೈ ಆಯಿತು. ಈಗ ನಾನು ಎಣ್ಣೆ ಇದು ಅಕ್ಕಿ ಹಾಕ್ತಾ ಇದ್ದೆ. ಇನ್ನೂ ಸಹ ನಮಗೆ ಬೇಗ ಆಗಬೇಕಂದ್ರೆ ಸೈಡಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟು ಸಹ ಮಾಡಿದ್ರು ಸಹ ಇನ್ನೂ ಸಹ ಬೇಗ. ನಾವು 100ರಲ್ಲಿ ಹೋಗ್ತಿಲ್ಲ, ಸ್ವಲ್ಪ 90ರಲ್ಲೇ ಹೋಗ್ತಿದ್ದೇವೆ. ಸ್ವಲ್ಪ ಸ್ಲೋ ಆಗಿಲ್ಲ, ಸ್ವಲ್ಪ ಪ್ರೊಸೀಜರ್ ಆಗಿ ಮಾಡುವ. ಈಗ ನೀರು ಹಾಕಬೇಕು. ಇದಕ್ಕೆ ನಾವು ಎಕ್ಸ್ಟ್ರಾ ಟೇಸ್ಟ್ ಬೇಕಂದರೆ ಹಸಿರು ಬಟಾಣಿ ಇದ್ದರೆ ಹಸಿರು ಬಟಾಣಿ ಹಾಕ್ಬೋದು. ಈಗ ನನ್ನ ಹತ್ರ ನೆಲಗಡಲೆ ಇದೆ, ನೆಲಗಡಲೆ ಹಾಕ್ತಾ ಇದ್ದೇನೆ. ಇಲ್ಲ ಅಂದರೆ ನಿಮ್ಮ ಹತ್ರ ಸ್ವೀಟ್ ಕಾರ್ನ್ ಇದ್ದರೆ ಅದನ್ನು ಸಹ ಹಾಕ್ಬೋದು. ಈಗ ನೀರು ಹಾಕುವ ಇದಕ್ಕೆ. ಅಕ್ಕಿಗೆ 2 ಪಾಲು ನೀರು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹೌದು, ಈಗ ಸ್ವಲ್ಪ ಹಾಕ್ತೇನೆ. ಆಮೇಲೆ ರುಚಿಗೆ ಉಪ್ಪು ನೋಡ್ಕೊಂಡು ಹಾಕೊಡ್ಬೇಕಲ್ಲ. ಹೌದು, ಆಲ್ಮೋಸ್ಟ್ ಎಲ್ಲ ಐಟಮ್ ಆಯ್ತು. ಇನ್ನು ಬೆಂದರೆ ರೆಡಿ ಆಯಿತು. ಹೌದು, ಇದಕ್ಕೆ ಒಂದು ವಿಸಿಲ್ ಹಾಕಿ ನೀವು 1 ಅಥವಾ 2 ವಿಸಿಲ್. ಹೌದು, ಅದರೊಳಗಡೆ ನಮ್ಮದು ಟೊಮೆಟೊ ರೈಸ್ ಬೇಗ ಆಗುತ್ತಲ್ಲ. ಒಂದು ಎರಡು ವಿಸಿಲ್ ಬರಬೇಕಲ್ಲ. ಹೌದು. ಓಕೆ, ಇದು ಅದೇ ನೀವು ಜಟ್ಪಟ್ಟೆ ಹೇಳಿದ್ರೆ ಹೌದು, ಮನೆಯಲ್ಲೆಲ್ಲ ನಾವು ಕೆಲಸಕ್ಕೆಲ್ಲ ಹೋಗಿ ಬಂದಾಗ ಅಲ್ಲ ಬೆಳಿಗ್ಗೆ ಒಂದೊಂದ್ಸಲ ಏನಾಗ್ತದೆ, ಮಕ್ಕಳಿಗೆ ಟಿಫಿನ್ ಕೊಡಬೇಕು, ರಾತ್ರಿ ನಿದ್ದೆ ಬೀಳಲಿಲ್ಲ, ಇಲ್ಲ ಯಾರಾದ್ರೂ ಗೆಸ್ಟ್ ಬಂದರು, ಮಾತಾಡಿ ಕೂತ್ಕೊಂಡೆವು, ಇಲ್ಲ ಫೋನ್ ಬಂತು, ಮಲಗುವಾಗ ಲೇಟ್ ಆಯಿತು, ಬೆಳಿಗ್ಗೆ ಆಗುವ ನಿದ್ದೆ ಬಂತು, ಹಾಗೆ ಹೇಳುವಾಗ ಲೇಟ್ ಆದರೆ ಮಕ್ಕಳಿಗೆ ಟಿಫಿನ್ ಕೊಡಲೇಬೇಕು. ಆವಾಗೆಲ್ಲ ಇದೆಲ್ಲ ಫಾಸ್ಟ್ ಆಗ್ತದೆ. ಅಂದರೆ ಇದು ಇಲ್ಲಿ ಆಗ್ತಾ ಇದ್ದ ಹಾಗೆ ನಮಗೆ ಆ ಕಡೆಯಿಂದ ಬ್ರೇಕ್ಫಾಸ್ಟ್ ಅದೆಲ್ಲ ರೆಡಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಟಿಫಿನಿಗೆ ಸಹ ಕೊಡ್ಬೋದು. ಹಾಗೆ ಕುಕ್ಕರ್ ಒಂದಿದ್ರೆ ಆಯ್ತು. ಅಂದರೆ ಬಾಕಿ ಇದ್ದದ್ದೆಲ್ಲ ಮನೆಯಲ್ಲಿರುವಂಥದ್ದೇ. ಟೊಮೆಟೊ ಒಂದು ಇದೆಯಾ ನೋಡ್ಕೊಂಡ್ರೆ ಆಯ್ತು. ನಾರ್ಮಲ್ ಆಗಿ ಟಿಫಿನ್ಗೆಲ್ಲ ಅಂದರೆ ಟಿಫಿನ್ಗೆ ಒಂದು ಡಬ್ಬಿ ತಗೊಂಡು ಹೋಗ್ಲಿಕ್ಕೆ, ಮತ್ತೆ ಮನೆಯಲ್ಲಿ ತಿನ್ಲಿಕ್ಕೆ ಸಹ, ಬ್ರೇಕ್ಫಾಸ್ಟಿಗೆ ಸಹ ಆಗ್ತದೆ. ಈವ್ನಿಂಗ್ ಸಲಾಡ್ ಜೊತೆ ಎಲ್ಲ ತಿನ್ಬೋದು. ಸ್ಯಾಲಡ್ ಜೊತೆ ತಿನ್ಬೋದು, ಹೀಗೆ ತಿನ್ಬೋದು, ಚಿಪ್ಸ್ ಜೊತೆ ತಿನ್ಬೋದು, ಬೂಂದಿ ಹಾಕಿ ತಿನ್ಬೋದು. ಹೌದು, ಅಂದರೆ ನಮಗೆ ವೇರಿಯೇಷನ್ ಏನು ಬೇಕಾದರೂ ಮಾಡ್ಬೋದು ಇದ್ರ ಜೊತೆ. ಓಕೆ, ಆಲ್ಮೋಸ್ಟ್ ವಿಸಿಲ್ ಬಂದಿದೆಲ್ಲ. ಹೌದು, ಇದೀಗ ಆರಿದ ನಂತರ ಹೌದು ಕುಕ್ಕರ್ ಓಪನ್ ಮಾಡಿದರೆ ಸರ್ವ್ ಮಾಡುವ. ರೈಸ್ ರೆಡಿ ಆಗ್ತದೆ. ಓಕೆ, ಈಗ ರೈಸ್ ಆಗಿದೆಯಾ ನೋಡುವ ನಾವು. ಓಕೆ, ಆಲ್ಮೋಸ್ಟ್ ಆರಿದೆಲ್ಲ. ಹೌದು, ಓಕೆ, ರೈಸ್ ಕೂಡ ಘಮ ಪರಿಮಳ ಬರ್ತದೆ ನೋಡಿ, ಪೌಡರ್ ಕೂಡ ಹಾಗೆ ಉಂಟು. ಹೌದು, ಈಗ ಇದನ್ನು ನಾವು ಸರ್ವ್ ಮಾಡುವ. ಓಕೆ, ಸರ್ವಿಗೆ ಕೂಡ ರೆಡಿ ಉಂಟು. ಹೌದು, ಎಸ್, ನಿಮಗೆ ಕಾಣ್ತದೆ ನೋಡಿ. ನೀವು ಸ್ಪೆಷಲಾಗಿ ಮೊದಲೇ ಗೋಡಂಬಿ ಎಲ್ಲ ಮೇಲ್ಗಡೆ ಹಾಕಿ ಆಮೇಲೆ ರೈಸ್ ಹಾಕಿದ್ರಲ್ಲ. ಟೊಮೆಟೊ ರೈಸ್ ರೆಡಿ ಆಗಿದೆ. ಹೇಗಿದೆ ಟೇಸ್ಟ್? ಗಮದಾಗಿ ಕಾಣ್ತಾ ಉಂಟು. ಮೇಲ್ಗಡೆ ಗೋಡಂಬಿ ಎಲ್ಲ ಹಾಕಿ ನೋಡುವಾಗ ಒಂಥರ ಬಿರಿಯಾನಿ ಸ್ಟೈಲ್ ಕಾಣ್ತಾ ಉಂಟು. ಅದು ಜಟ್ಪಟ್ ಮಾಡುವಂತಹ ಟೊಮೆಟೊ ರೈಸ್ ಅಲ್ಲ, ಸಗದಾಗಿದ್ದು ಟೇಸ್ಟ್ ನೋಡೋದಾದರೆ. ಓಕೆ, ಚಂದ್ರಿಕಾ ಮ್ಯಾಮ್ ಸಗದಾಗಿರುವಂತಹ ಟೊಮೆಟೊ ರೈಸ್ ರೆಡಿ ಮಾಡಿಕೊಟ್ಟಿದ್ರೆ ಮೇಲ್ಗಡೆ ಗೋಡಂಬಿ ಎಲ್ಲ ಹಾಕಿ ಸ್ಪೆಷಲ್ ಆಗಿ ಕಾಣ್ತಾ ಉಂಟು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಟೊಮ್ಯಾಟೊ ರೈಸ್ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಬಡೆ ಸೊಪ್ಪು, ಕರಿಬೇವು,
ಟೊಮ್ಯಾಟೊ, ಸಾಂಬಾರ್ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ 1 ಕಪ್ ಬೆಳ್ತಿಗೆ ಅಕ್ಕಿ ಹಾಕಿ ಹುರಿಯಿರಿ. ನಂತರ ಬಟಾಣಿ, 2 ಕಪ್ನಷ್ಟು ನೀರು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಟೊಮ್ಯಾಟೊ ರೈಸ್ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಟೊಮೆಟೊ ರೈಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಸಾಕಾಗಿರುತ್ತೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ಮ್ಯಾನ್ ಟು ದಾಲ್ ತತಿನಾ ಸೋಸ್, ಮೇಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಂಡೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಹೆಸರಾದ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಂಗಳೂರು. ಎಸ್, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಏನು ರೈಸ್ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಚಟ್ನಿ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಈಗ ಸ್ಪೆಷಲ್ ಆಗಿ ಯಾವ ಚಟ್ನಿ ಹೇಳಿದ್ರು ನೀವು? ಚಗತೆ ಸೊಪ್ಪಿನ ಚಟ್ನಿ ಅಲ್ಲ? ಓಕೆ, ಏನು ಬೇಕು ಈಗ ಸ್ಟಾರ್ಟಿಂಗ್? ಇದಕ್ಕೆ ಬಾಣಲೆ ಬೇಕು. ಫಸ್ಟಿಗೆ ಬಾಣಲೆ ಬೇಕಾ? ಒಲೆ ಉರಿಸಬೇಕು. ಬಾಣಲೆ ಅಂತ ರೆಡಿ ಇದೆ. ಆಯಿಲ್ ಹಾಕಬೇಕು. 1 ಚಮಚ ಕೊಡಿ. ಓಕೆ, ತುಪ್ಪ ಹಾಕ್ತಿದ್ದೀರಾ? ಹೌದು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಓಕೆ, ಅಂದರೆ ಚಗತೆ ಸೊಪ್ಪನ್ನು ಹುರ್ಕೊಳ್ಳೋದಾ? ಹೌದು, ಇದು ಚಗಟೆ ಸೊಪ್ಪು ನಾವು ಮಳೆ ಸ್ಟಾರ್ಟ್ ಆಗುವಾಗಲೇ ತಿನ್ನಬೇಕು. ಯಾಕೆಂದರೆ ಮಳೆಗಾಲದಲ್ಲಿ ಬರುವಂತಹ ನಮಗೆ ಕಾಯಿಲೆಗಳು, ಈ ಕೆಮ್ಮು, ಜ್ವರ, ಈ ವೆದರ್ ಚೇಂಜ್ ಆಗಿ ಬರುವಂಥ ಕಾಯಿಲೆಗಳಿರ್ತದೆ. ಮತ್ತು ಈ ಮಳೆ ಬಂದದ್ರಿಂದ ನಮಗೆ ಅಜೀರ್ಣಗಳು ಆಗೋದು ಅಂಥದ್ದೆಲ್ಲ ಆಗ್ತದೆ. ಅದಕ್ಕೆ ಇದು ಚಗತೆ ಸೊಪ್ಪಿಂದು ನಾವು ತಿಂದಾಗ ನಮಗೆ ಇದು ಇಮ್ಯುನಿಟಿ ಜಾಸ್ತಿ ಆಗ್ತದೆ. ಈಗ ಇದರಲ್ಲಿ ನಾವು ಜೀರಿಗೆ ಹಾಕುವ. ಚಗಟೇನ 2 ಸಾಕ್ತದೆ. ಓಕೆ, ಚಗಟೆ ಸೊಪ್ಪಲ್ಲ? ಹೌದು. ಹಾಗೆ ಈಗ ಪೆಪ್ಪರ್ ನಾನು ಹಾಕ್ತಾ ಇದ್ದೇನೆ. ಓಕೆ, ಜೀರಿಗೆ ಮತ್ತು ಪೆಪ್ಪರ್ ಹಾಕಿದ್ದೇನೆ. ಜೀರಿಗೆ ಮತ್ತು ಪೆಪ್ಪರ್ ಅಲ್ಲ? ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಚಗಟೆ ಸೊಪ್ಪಿನ ಸಾಂಬಾರು ಕೂಡ ಮಾಡ್ತಾರಾ ಹೇಗೆ? ಅಂದರೆ ಈಗ ಇಲ್ಲ, ಇದರದ್ದು ಪತ್ರೊಡೆ ಮಾಡ್ತಾರೆ. ಮಾಡ್ತಾರೆ? ಹೌದು, ಮತ್ತೆ ಪಲ್ಯ ಮಾಡ್ತಾರೆ. ಪತ್ರೊಡೆ ಅಂದರೆ ನಾವು ಬಾಳೆ ಎಲೆಯಲ್ಲಿ ಬೇಯಿಸಬೇಕು. ಮತ್ತೆ ಅಂಬೋಡೆ ಮಾಡ್ತಾರೆ. ಅದರಲ್ಲೆಲ್ಲ ನಮಗೆ ಅಷ್ಟು ಸತ್ವ ಸಿಗುತ್ತಿಲ್ಲ. ನಮಗೆ ಜಾಸ್ತಿ ಸಿಗೋದು ಸತ್ವ, ಚಟ್ನಿ, ತಂಬುಳಿ, ಮತ್ತೆ ಇದು ಪತ್ರೊಡೆ ನಾವು ಮಾಡ್ತೇವಲ್ಲ, ಇದು ಬಾಳೆ ಎಲೆಯಲ್ಲಿ ಇಟ್ಟು ಬೇಯಿಸ್ತೇವಲ್ಲ, ಅದು ಹೆಚ್ಚು ಆರೋಗ್ಯಕರ. ಅದರಲ್ಲಿ ನಮ್ದು ವಿಟಮಿನ್ಸ್ ಏನು ಲಾಸ್ ಆಗೋದಿಲ್ಲ, ಮತ್ತೆ ಇದು ಎಕ್ಸ್ಪೋಸ್ ಆಗೋದಿಲ್ಲ. ಡೈರೆಕ್ಟ್ ಬೆಂಕಿಗೆ ಆಗಲಿ ಗಾಳಿಗೆ ಆಗಲಿ ಯಾವುದಕ್ಕೂ ಎಕ್ಸ್ಪೋಸ್ ಆಗೋದಿಲ್ಲ. ಹಾಗಾಗಿ ಅದರದ್ದು ವಿಟಮಿನ್ ಅದರಲ್ಲೇ ಇರ್ತದೆ, ನಮಗೆ ಕಂಪ್ಲೀಟ್ ಆಗಿ ಸಿಗ್ತದೆ. ಹೌದು, ಇದೆಲ್ಲ ಮಾಡುವಾಗ ನಾವು ಫ್ರೈ ಮಾಡುವಾಗ ಸ್ವಲ್ಪ ಅದರದ್ದು ವಿಟಮಿನ್ಸ್ ಎಲ್ಲ ಕಡಿಮೆ ಆಗ್ತದೆ. ಅದರಲ್ಲಿ ಇದು ನಾವು ಅಂಬಡೆ ಮಾಡ್ತೇವಲ್ಲ, ಅದು ನಮ್ಮ ಬಾಯಿ ರುಚಿಗಷ್ಟೇ. ಹೌದಲ್ಲ, ಈಗ ನಾವು ಅದೇ ಸೊಪ್ಪಿದ್ದು ಸುಮ್ಮನೆ ಅಂದರೆ ಈಗ ನಾವು ಈಗ ಒಗ್ಗರಣೆಗೆ ಅದರಲ್ಲಿ ಆರೋಗ್ಯಕರ ನಮಗೆ ಬೆನಿಫಿಟ್ಸ್ ಏನಿಲ್ಲ. ಸ್ವಲ್ಪ ಹಸಿ ಥರ ನಮಗೆ ಸಿಗಬೇಕು. ಅದರ ನಮಗೆ ಬೇಯಿಸಿದಾಗ ಅದರಲ್ಲಿ ನಮಗೆ ಇದು ಜಾಸ್ತಿ ಸಿಗ್ತದೆ. ಅದರಲ್ಲಿ ಇರುವುದು ಯಾವುದು ಲಾಸ್ ಆಗೋದಿಲ್ಲ. ಅದು ಸಹ ನೀರಿಲ್ಲದೆ ಹಾಗೆ ಬೇಯಿಸ್ತೇವಲ್ಲ. ಈಗ ಇದು ಹುರಿದಾಯ್ತು. ಈಗ ಇದರಲ್ಲೇ ನಾವು 2 ಹಸಿಮೆಣಸಿನಕಾಯಿ ಮುರಿದು ಹಾಕೋದು. ನೀವು ಹಸಿಮೆಣಸಿನಕಾಯಿನ ಮುರಿದು ನೋಡಿದ್ರೆ ಕೈಯಲ್ಲೇ ಮುರಿದಲ್ಲ? ಹೌದು, ಅದು ಪುನಃ ಅದು ಚೂರಿ ಎಲ್ಲ ಅಗತ್ಯ ಇಲ್ಲ, ಹಾಗೆ ಮುರಿದು ಹಾಕಿದರೆ. ಎದುರುಗಡೆ ನಿಂತವನು ಮಾತ್ರ ಕಣ್ಣಿಗೆ ರೇಟಿದ್ರೆ ಏನು ರಟ್ಟದಿಲ್ಲ ಅದು. ಓಕೆ, 2 ಅಂದರೆ ಖಾರಕ್ಕೆ ಸಾಕಾಗುತ್ತಾ? 2 ಸಾಕಾಗುತ್ತಲ್ಲ. ಮತ್ತು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ತದೆ. ಈಗ ಚಗಟೆ ಸೊಪ್ಪು ಹಾಕಿದ್ರೆ? ಹೌದು, ಸೊಪ್ಪು ಹಾಕಿ ಅದರಲ್ಲ ಸ್ವಲ್ಪ ಹುರಿದ್ರೆ ಆಯ್ತು. ಓಕೆ, ನಾವು ಈ ಟೊಮ್ಯಾಟೊ ಚಟ್ನಿ ಎಲ್ಲ ಮಾಡಿದಾಗ ಹಸಿ ಹಾಕ್ತೀವಲ್ಲ? ಹೌದು, ಅದಾದರೆ ಒಳ್ಳೆ ಇರುತ್ತೆ. ಹೌದು, ಅದೇ ಈ ಥರ ಫ್ರೈ ಅದಕ್ಕೆ ಇದೆಲ್ಲ ಫ್ರೈ ಮಾಡುವ ಅಗತ್ಯ ಇಲ್ಲ. ಟೊಮ್ಯಾಟೊ ಚಟ್ನಿ ಇದನ್ನು ನಾವು ಈಗ ಮುಚ್ಚಿಟ್ಟು ಸಹ ಬೇಯಿಸ್ಬೋದು. ಆಗ ಬೇಗ ಬೇಯ್ತದೆ. ಅಂದರೆ ಇದು ಯಾಕೆ ಅಂದರೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಅದರದ್ದು ಅದು ಹಸಿ ವಾಸನೆ ಹೋಗುವುದಕ್ಕೆ. ಬರೀ ಹಸಿ ತಿನ್ನುವುದು ಸಹ ಒಳ್ಳೆಯದಲ್ಲ. ಕೆಲವೊಂದು ನಾವು ಹಸಿ ತಿಂದರೆ ನಮಗೆ ಜೀರ್ಣ ಆಗೋದಿಲ್ಲ, ನಮಗೆ ತಿನ್ನಲಿಕ್ಕೆ ಸಹ ಕಷ್ಟ ಆಗ್ತದೆ. ಹಾಗೆ ಈಗ ಹರಿವೆ ಸೊಪ್ಪು ಅದು ಸಹ ನಮಗೆ ಹಸಿ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವೊಂದೆಲ್ಲ ಬೇಯಿಸಬೇಕಾಗ್ತದೆ.
ಈಗ ಹಸಿ ತಿನ್ನುವಂತಹ ಸೊಪ್ಪನ್ನು ನಾವು ಹಸಿ ತಿನ್ಬೋದು. ತಿನ್ಬೋದಲ್ಲ. ಈಗ ಸ್ವಲ್ಪ ನಾವು ಲಿಡ್ ಇಟ್ಟು ಬೇಯಿಸಿ ಸ್ವಲ್ಪ ಒಂದು 2 ನಿಮಿಷ 2 ನಿಮಿಷ ಅಲ್ಲಿಂದಲ್ಲಿ ಬೇಯಲಿಕ್ಕೆ. ಓಕೆ, ಇದಕ್ಕೆ ತೆಂಗಿನಕಾಯಿ ಹಾಕಿದ್ದೀರಲ್ಲ? ಹೌದು, ತೆಂಗಿನಕಾಯಿ ಮತ್ತು ಇದು ಹುಣಸೆಹಣ್ಣು. ಹುಣಸೆಹಣ್ಣು. ಇದನ್ನು ಸ್ವಲ್ಪ ಡ್ರೈ ಆಗಿ ರುಬ್ಬಿಕೊಳ್ಳಿ. ರುಬ್ಬೇಕಾ ಈಗ? ಹೌದು, ಅದನ್ನು ರುಬ್ಬುವ. ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ, ಇದು ಹಾಕ್ಲಿಕ್ಕೆ ಉಂಟು, ಇದು ಸ್ವಲ್ಪ ಬೇಕು. ಓಕೆ, ಹಾಗೆ ಡ್ರೈ ಆಗಿ ರುಬ್ಕೊಳ್ಳಿ. ಹೌದು, ಡ್ರೈ ಆಗಿ ಪೌಡರ್ ಆಗಲಿ, ಆವಾಗ ಅದು ತೆಂಗಿನಕಾಯಿ ಬೇಗ ಪೌಡರ್ ಆಗ್ತದೆ. ಓಕೆ, ಆಲ್ಮೋಸ್ಟ್ ಒಂದು ಮಿಕ್ಸಿ ಆಗಿದೆ. ಈಗ ಇದು ಸಹ ನಮ್ಮದು ಬೆಂದಿದೆ, ಬೆಂದಿದೆಲ್ಲ. ಇದನ್ನು ಆಫ್ ಮಾಡುವ ನಾವು. ಅಂದರೆ ಈಗ ಇದನ್ನು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಹೌದು, ಹಾಕಿ ಬೇಯಿಸಬೇಕು. ಸ್ವಲ್ಪ ನಾವು ತಣ್ಣೀರು ಹಾಕಿಕೊಂಡು ಸ್ವಲ್ಪ ಇದು ಮಾಡಿದರೆ ಸರಿ ಆಗ್ತದೆ. ಸರಿ ಆಗ್ತಲ್ಲ? ಇದಕ್ಕೆ ತಣ್ಣೀರು ಹಾಕಿದ್ರೆ ಬೆಟ್ರಾ? ಅಲ್ಲ, ಅದಕ್ಕೆ ಬೇಡ, ಇದನ್ನು ನಾವು ಬೇಯುವಾಗ ಹಾಕಿ ಗ್ರೈಂಡ್ ಮಾಡುವಾಗ ಹಾಕಿದರೆ ಆಯ್ತು. ಜೀರಿಗೆದು ಫ್ಲೇವರ್ ಹೋಗ್ತದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ ನಾವು. ಹೌದು, ಚಟ್ನಿಗೆ ಆದರೆ ಆಮೇಲೆ ಹಾಕೊಳ್ಬೋದಲ್ಲ ಬೇಕಾದಾಗ. ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಅರ್ಧ ಗ್ಲಾಸ್ ಬೇಡ ಸಾಕು. ಮತ್ತೆ ಬೇಕಾದರೆ ಹಾಕಿ. ಇದನ್ನ ಈಗ ರುಬ್ಕೊಳ್ಬೇಕಲ್ಲ? ಹೌದು. ಆಲ್ಮೋಸ್ಟ್ ರೆಡಿ ಅಲ್ಲ? ಸಾಕಾಗುತ್ತಲ್ಲ? ಹಾಂ, ಚಟ್ನಿಯ ಫ್ಲೇವರ್ ಹಾಗೆ ನೋಡಿ ಘಮ ಘಮ ಬರ್ಕೊಂಡಲ್ಲ. ಇದನ್ನೀಗ ಡೈರೆಕ್ಟ್ ಸರ್ವ್ ಮಾಡ್ತಿದ್ದೀರ? ಹೌದು. ಇದು ಯಾವುದಕ್ಕಿಲ್ಲ ಅಂದರೆ ನಾರ್ಮಲ್ ಆಗಿ ಇದು ನಾವು ಊಟಕ್ಕೆ ತೆಗೆದು ತಿನ್ಬೋದು, ಮತ್ತು ದೋಸೆಗೆ ದೋಸೆ ಚಪಾತಿ ಜೊತೆ ಸಹ ತಿನ್ಬೋದು. ಮತ್ತು ನಮಗೆ ಬೇಕಂದರೆ ಇದರಲ್ಲೇ ನಾವು ತಂಬುಳಿ ಸಹ ಮಾಡ್ಕೊಳ್ಬೋದು. ತಂಬುಳಿ ಮಾಡ್ಕೊಳ್ಬೋದು? ಹೌದು. ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ಒಂದು ಜೀರಿಗೆ ಮತ್ತು ಒಂದು ಒಣಮೆಣಸಿನಕಾಯಿ ಹಾಕಿ ಇದು ಹಾಕಿದರೆ, ಒಗ್ಗರಣೆ ಹಾಕಿದರೆ ತಂಬುಳಿ ಕೂಡ ತಂಬುಳಿ ರೆಡಿ ಆಗ್ತದೆ. ತಂಬುಳಿ ಮಾಡೋದೇ ಅದಲ್ಲ, ಚಟ್ನಿಯಿಂದಲೇ? ಹೌದು. ಈಗ ಚಗಟೆ ಸೊಪ್ಪಿನ ಚಟ್ನಿ ರೆಡಿ ಅಲ್ಲ? ಗಮಕ ಅಂತ ಉಂಟು ನೋಡಿ. ಎಲ್ಲೋ ಇದರ ಮೇಲೆ ನೀವು ಸೊಪ್ಪಿದ್ದು ಹಾಕಿದಾಗ ಕಲರ್ ಕೂಡ ಚೆನ್ನಾಗಿ ಕಾಣ್ತದೆ, ಟೇಸ್ಟ್ ಕೂಡ ಹಾಗೆ ಇರ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಚಗಟೆ ಸೊಪ್ಪಿನ ಚಟ್ನಿ ರೆಡಿ ಮಾಡಿಕೊಟ್ಟಿದ್ದಾರೆ. ಸಾಕಾಗಿದ್ದು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಗಟೆ ಸೊಪ್ಪಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಕರಿಮೆಣಸನ್ನು ಹುರಿಯಿರಿ. ನಂತರ ಹಸಿಮೆಣಸು, ಚಗಟೆ ಸೊಪ್ಪನ್ನು ಹುರಿದು ಹಸಿ ವಾಸನೆ ಹೋಗುವವರೆಗೂ ಬೇಯಿಸಿ. ಆನಂತರ ತೆಂಗಿನ ತುರಿಯೊಂದಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಆರೋಗ್ಯಕರವಾದ ಮಳೆಗಾಲದ ಸ್ಪೆಷಲ್ ಚಗಟೆ ಸೊಪ್ಪಿನ ಚಟ್ನಿ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಹೌದು. ಫಸ್ಟ್ ಟೇಸ್ಟ್ ಯಾವ್ದು ನೋಡುವ? ಚಟ್ನಿ ನೋಡುವನ, ರೈಸ್ ನೋಡುವ? ನಿಮ್ಮ ಇಷ್ಟ. ಓಕೆ, ಹಾಗಾದರೆ ಫಸ್ಟಿಗೆ ರೈಸ್ ನೋಡೋಲ್ಲ? ಹಾಂ, ತಗೊಳ್ಳಿ ನೀವು ಕೂಡ. ಗೋಡಂಬಿ ಜೊತೆ ತಿಂದರೆ ಚೆನ್ನಾಗಿರುತ್ತಾ? ಹೌದು, ಅದು ಸ್ವಲ್ಪ ನಟ್ಟಿ. ಗಮ್ಮತ್ತುಂಟು. ಗೋಡಂಬಿ ಎಲ್ಲ ಬಾಯಿಗೆ ಹಾಕಿದಾಗ ಇನ್ನೂ ಚೆನ್ನಾಗಿ ಉಂಟು. ನಾವು ಏನು ಮನೆಯಲ್ಲಿ ಕಷ್ಟಪಟ್ಟು ಟೈಮ್ ತಗೊಂಡು ಏನು ಫ್ರೈಡ್ ರೈಸ್ ಅದು ಇದೆಲ್ಲ ಮಾಡ್ತೇವಲ್ಲ, ಆದರೆ ಇದು ಜಟ್ಪಟ್ ಮಾಡುವಾಗ ಟೇಸ್ಟ್ ಕೂಡ ಹಾಗೆ ಬರುತ್ತಲ್ಲ, ಚೆನ್ನಾಗಿರುತ್ತೆ. ಟೊಮೆಟೊ ರೈಸಿಂದ ಈ ಥರ ಸ್ಪೆಷಲ್ ಆಗಿ ತಣ್ಣಗಾದ್ರೂ ಸಹ ತಿನ್ನಲಿಕ್ಕೆ ಚೆನ್ನಾಗಿರುತ್ತಲ್ಲ? ಹೌದು. ಕೆಲವೊಂದೆಲ್ಲ ಬಿಸಿ ಬಿಸಿ ಇದ್ರೆ ಮಾತ್ರ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ. ಹೌದು. ಟೊಮೆಟೊ ಇದಕ್ಕೆ ಖಾಲಿ ಒಂದು ಟೊಮೆಟೊ ಇದ್ದರೆ ಟೊಮೆಟೊ ರೈಸ್ ರೆಡಿ ಆಗುತ್ತೆ. ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು ಮೇಡಮ್. ಈಗ ಚಟ್ನಿ ನೋಡುವಲ್ಲ, ಚಗಟೆ ಸೊಪ್ಪಿನ ಚಟ್ನಿ ಅಲ್ಲ? ಓಕೆ. ಹಾಂ, ಖಾರವಾ? ಚೆನ್ನಾಗುಂಟು. ಖಾರ ಇಷ್ಟು ಖಾರ ಬೇಕಾಗುತ್ತೆ. ಚೆನ್ನಾಗಿದೆಯಲ್ಲ?
ಇದು ಪಕ್ಕ ಏನು ಊಟಕ್ಕೂ ಕೂಡ ಮ್ಯಾಚ್ ಆಗ್ಬೋದು ಅಂತ ಆಗ್ತದೆ. ಮಧ್ಯಾಹ್ನದ ಅನ್ನದ ಹೊತ್ತಿಗೆಲ್ಲ ಜೊತೆಗೆ, ಊಟಕ್ಕೆ ಹೌದು. ಸಿಕ್ಕಿದ್ರೆ ಗಮ್ಮತ್ತಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ಏನು ನಾವು ತಿಮರ ಚಟ್ನಿ ಟೇಸ್ಟ್ ಎಲ್ಲ ಇರುತ್ತಲ್ಲ ಅದೇ ಥರ ತೆಗಡೆ ಸುತ್ತಿದ್ದು ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿದೆ. ಟೇಸ್ಟಿ ಆಗಿತ್ತು. ನಮಗೆ 2 ಅಡುಗೆ ಕೂಡ ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತು? ನನಗೆ ಖುಷಿ ಆಯಿತು. ಹೌದು, ನಮಗೆ ಕೂಡ ಖುಷಿ ಆಯಿತು. ಒಂದು ಜಟ್ಪಟ್ ರೈಸ್, ಇನ್ನೊಂದು ಚಟ್ನಿ ಕೂಡ 2 ಕೂಡ ಗಮ್ಮತ್ತಾಗಿತ್ತು. 2 ಕೂಡ ಮ್ಯಾಚಿಂಗ್ ಮಾಡಿ ಕೂಡ ತಿನ್ಬೋದಲ್ಲ. ತಿನ್ಬೋದು. ಓಕೆ, ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು ಮೇಡಮ್. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 2 ಡಿಶ್ ಕೊಡ್ಬೇಕು ನಿಮಗೆ. ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಧನ್ಯವಾದ. ಥ್ಯಾಂಕ್ ಯು. ಓಕೆ, ಚಂದ್ರಿಕಾ ಮಲ್ಯ ಮ್ಯಾಮ್ ಸಾಕಾಗಿರುವಂತಹ ಟೊಮೆಟೊ ರೈಸ್ ಮತ್ತು ಇನ್ನೊಂದು ಚಗಡೆ ಸೊಪ್ಪಿನ ಚಟ್ನಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಂಚಿಗೆ ನಾವು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.